ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆ ಸರ್ಕಲ್ ಬಳಿ ಇರುವ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವ ದಲಿತ ಯುವತಿಯ ಮೇಲೆ ಮಹಿಳೆಯೊಬ್ಬರು ಚಿಲ್ಲರೆ ವಿಷಯಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ತಕ್ಷಣ ಪೊಲೀಸರು ಚುರುಕಿನ ಕಾರ್ಯಾಚರಣೆಯನ್ನ ನಡೆಸಿ ಮಹಿಳೆಯನ್ನ ಬಂಧಿಸಿದ್ದಾರೆ. ಹಲ್ಲೆಗೊಳಗಾದ ಯುವತಿ ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಗೆ ಶಾಸಕ ಗುರುರಾಜ್ ಗಂಟಿಹೊಳಿಯವರು ಭೇಟಿ ನೀಡಿ ಧೈರ್ಯ ತುಂಬಿದ್ರು. ಅಲ್ಲದೆ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾರ್ಗದರ್ಶನದಲ್ಲಿ ಕುಂದಾಪುರ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಕಂಡೂರು ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಆರೋಪಿಯನ್ನ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪೊಲೀಸರ ಕಾರ್ಯಾಚರಣೆಗೆ ದಲಿತ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅದೆಲ್ಲ ಅಷ್ಟೇಯಾ? ಅಲ್ಲ ಗೋಡದಿಲ್ಲ ಚೇಂಜ್ ಮಾಡಿ ಕೊಡ್ಬೇಕಂದ್ರೆ ಇಲ್ಲ ಅದು ಬಿಟ್ಕೊಂಡು ಕೂಗಿದ್ರಲ್ಲ ಅದಕ್ಕೆ ಪಕ್ಷ ಮಾತಾಡ್ ಗೌಡಿ ಮಾತಾಡ್ತ ಕೊಟ್ರೆ ಈತನ ನಾನು ಮಾತಾಡ್ತೇನ ಚಿಲ್ರಿ ಚಿಲ್ರಿ ಅಂತ ಗೂಗಲ್ ಪೇ ಇತ್ತು ಅದ್ರಲ್ಲಿ ಅದಕ್ಕೆ ಪಕ್ಷ ಯಾರ ಮಾತಾಡೋದು ನೋಡಿ ಎದಿ ಬಂದು ಹೋಗಿ ತಗೊಂಡ ಹೋಗಿ ತಗೋದು ಮಾಡ್ತಾನೆ ದುಡ್ಡು ಹೋಗ್ತೇನೆ ತಗೋ ಅಷ್ಟು ಮೈಮೇಲೆ ಬರೋದಲ್ಲ ನಿಂದ ಅದಕ್ಕೆ ಪಕ್ಷ ನನ್ನ ಹತ್ರ ಇಡ್ಬೇಡ ಗೊತ್ತಾಯ್ತಾ ಅದಕ್ಕೆ ಪಕ್ಷ ನನ್ನ ಹತ್ರ ಇಡ್ಬೇಡ ಎಂತ ನಾನು ಚೇಂಜ್ ಕೊಡೋಂತ ಹೇಳ್ತಿದ್ದೆ ಅದಕ್ಕೆ ಪಕ್ಕ ಮಾತಾಡ್ತೀನಿ
ಪೊಲೀಸ್ ಇಲಾಖೆ ನಮಗೆ ಕಾಪಾಡ್ತಾರೆ ಇಲ್ಲ ಅಂತಿಲ್ಲ, ನಮಗೆ ರಾಜಕೀಯಕ್ಕೂ ನಮ್ಮ ರಕ್ಷಣೆ ಬೇಕಾಗ್ತದೆ. ಹಾಗಾಗಿ ಇದೀಗ ನಿಮ್ಮ ನಿಲುವು ಅಂತ ಇದರಲ್ಲಿ ಎರಡನೇ ಹುಡುಗಿ, ಹೌದು, ಒಂದು ಹುಡುಗಿ ಮರ್ಯಾದೆ ಮೇಲೆ ದುಡುಗುತ್ತಿಗೆ ಒಂದು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ನೆಲೆಗೆ ಬೇರೆ ಬದಿಯರಲ್ಲಿ ಹೇಳೋದು ನಿಮ್ಮ ಬದಿಗೆಲ್ಲ ಕರಾವಳಿ ಮಕ್ಕಳಿಗೆಲ್ಲ ಮರ್ಯಾದೆ ಇತ್ತು, ಗೌರವ ಇತ್ತು ಅಂದ್ಕೊಂಡು ಪಾಪದ ಹೆಣ್ಣು ಸಪೋರ್ ಕಟ್ಟಿ ಕಣಂಗಿತ್ತು. ಆ ಹೆಣ್ಣಿಗೆ ನಮ್ಮನೆ ನಂಬದಿಗೆ ನೀ ಅಂತ ಹಾರತಂಬಂತ ಶಬ್ದ ನಿಂಗೆ ಅಂತ ಅಷ್ಟಪ್ಪ ಅಂದ್ಕೊಂಡು ಒಂದು ದುಡಿತ ಮಗುವಿಗೆ ಮರ್ಯಾದೆ ಇದ್ದಷ್ಟು ಬೇರೆ ಯಾರಿಗೆ ಇಲ್ಲ. ಅವಳಿಗೆ ಮರ್ಯಾದೆ ಮೇಲೆ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡೋದು. ಸೊ ಇದು ಅನ್ಯಾಯ ಇದೆ. ನಾ ಅವಳಿಗೂ ಅದಕ್ಕೆ ಬರೀ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದ ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ಚೂರು ದಾರಿ ಹಿಡಿಯ ಆಸ್ಪತ್ರೆ ತೊಂದರೆ ಪಡ. ಮೊದಲನೇದಾಗಿ ನಮ್ಮದು ಕರಾವಳಿ ಜಿಲ್ಲೆ. ಕರಾವಳಿ ಜಿಲ್ಲೆಯಲ್ಲಿ ಸುಶಿಕ್ಷಿತರು ಸುಸಂಸ್ಕಾರವಂತವರು ಅಂತ ಹೇಳೋದು. ಅಂತೇಳಿ ಹೇಳ್ರಿ ಅಂತದ ಒಂದು ಹೆಣ್ಣು ಮಕ್ಕಳು, ಹಿಂದುಳಿದರೋ ದಲಿತರೋ ಯಾರಿಗಾರು ನಾವಿಲ್ಲಿ ಗೌರವ ಕೊಡೋದು. ಬೇರೆ ಬದಿ ಕಣಂಗಲ್ಲ, ನಮ್ಮಲ್ಲಿ ಒಳ್ಳೆ ಗೌರವ ಕೊಡುತ್ತೆ, ಒಳ್ಳೆ ಬೆಲೆ ಕೊಡುತ್ತೆ ಅಂತೇಳಿ ಹೇಳಿ ಒಂದು ಹೆಚ್ಚು ಕಡಿಮೆ ಕೇಂದ್ರ ಆರೋಗ್ಯನೇನು ಸುಸೂತ್ರಿತಂಗಿಲ್ಲ. ಹಿಂಗೆ ನಮ್ಮನೆ ಕಂಡ್ರು ಹಾಗೆ ಪಾಪ ಗುಟ್ಟಿನಾಗಿದ್ದು ಗುಟ್ಟಿನಾಗ ಅಂದ್ರೆ ಮರ್ಯಾದೆ ಮೇಲೆ ಇರ್ತದೆ. ಫುಲ್ ಜನ ಗುಟ್ಟಿನಾಗ ನುಂಗ್ಕೊಂಡಿರ್ತಾರೆ ಅಂತ ಇದ್ರೆ ಫುಲ್ ಅಪ್ಸೆಟ್ ಅಂತ ಒಂದು ಸ್ವಲ್ಪ ರೋಡಿಗೆ ಒಂದು ಗೌರವ ಅಂದ್ರೆ ನಾನು ಹೇಳೋದು ಅವಳಿಗೆ ಇಡೀ ಊರಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಅವಳಿಗೆ ಗೌರವ ಕೊಡೋದು. ಎಂತಕ್ಕೆ ಅಂತ ತನ್ನ ಅಪ್ಪ ಅಮ್ಮನಿಗೋಸ್ಕರ, ತನ್ನ ಬದುಕಿಗೋಸ್ಕರ ಯಾರಿಗತ್ರನೂ ಬೇಡಕ್ಕೋಯ್ದೆ, ಬೇಡಕ್ಕೋಯ್ಲವಳ ಯಾರು ಕೂಡ ಬೇಡಕ್ಕೋಯ್ದೆ ದುಡಿಮೆ ಮಾಡ್ತಾಯಿದ್ದೆ. ದುಡಿಮೆ ಮಾಡುವಂಥ ಹೆಣ್ಣಿಗೆ ಒಂದು ದರ್ಪ ಮಾಡಿ ದೌರ್ಜನ್ಯ ಮಾಡಿ ಒಂದು ದಲಿತರು ಹುಡುಗಿ ಅಂತೇಳಿ ಹೇಳಿ ಸಹಿತ ಕಾಣದೆ ಅವಳಿಗೆ ಸೀದಾ ಕೈನಾಗದ್ದು. ಮತ್ತು ಒಂದು ಅಕ್ಷರ ತಪ್ಪಿಲ್ಲ, ವಿಡಿಯೋ ಎಲ್ಲ ಇತ್ತು, ಒಂದು ಅಕ್ಷರ ತಪ್ಪಿಲ್ಲ. ಇವಳು ಚೇಂಜ್ ಕೇಂದ್ರ ಕೂಡಲೇ ಅಕ್ಕ ಚೇಂಜಿಗೆ ನಾನು ಎಲ್ಲಿಗೆ ಒಪ್ಪದು ಕೇಂದ್ರದ್ದು, ನಾನು ಎಲ್ಲಿಗೆ ಒಪ್ಪದು ನಾನು ತತ್ತೆ ಅಂತೇಳಿ ಹಿಡ್ಕೊ ಹೇಳವಳು. ಮತ್ತೆ ಯಾರಿಗೆ ಈಗ ಆಯ್ತಪ್ಪ ಕೆಟ್ಟ ಶಬ್ದವೇ ಮಾತಾಡಿರ ಅಂತೇಳಿ ಹೇಳಿ ಕೈನಾಗುದ. ಹಂಗಾರೆ ಎಲ್ಲರೂ ಎಡ್ದಾರೆ, ಎಲ್ಲರೂ ಸ್ವಲ್ಪ ಊರಿಗೆ ಒಂದು ಸ್ವಲ್ಪ ಗಟ್ಟಿ ಇದ್ದಾರೆ, ದುಡ್ಡಿದ್ದಾರೆ ಅಂದ್ರೂ ಕೂಡ ಕೈ ನೆಕ್ಕಂತ ಹೋಗ್ಬೋದ. ಏನೋ ತಪ್ಪು ಮಾಡದಿದ್ದ ಹುಡುಗಿಗೆ ಸೀದಾ ಕೈ ಮಾಡೋದಂದ್ರೆ ಅದೊಂದು ಸಿಂಬಲ್. ಅದು ಏನು ದಲಿತರು ಹೆಣ್ಮಕ್ಳು ನೀವೇನು ನಮ್ಮ ಎದುರಿಗೆ ಮಾತಾಡ್ತೀರ ಅಂತ ಮೈಂಡ್ ಸೆಟ್ ಅದು. ಎಂತ ನಮ್ಮ ಎದುರಿಗೆಲ್ಲ ನೀವೆಂತ ಮಾಡತ್ತೆ ಅಂದ್ಕೊಂಡು ಅವಳು ಚಪ್ಪಡಿ ಮಾಡೋದು ಅಂದ್ಕೊಂಡು ಆ ಭಾಷೆಗೆ ಮಾತಾಡೋದು. ಅದು ನಂಗೆ ಅಷ್ಟಪ್ಪ ಮಾತಾಡೋದು, ಅದು ತಲೆಗಿರೋದು. ಅದು ಏನು ಊರಿಗಿಲ್ಲ ಹೆರಿಗಿಲ್ಲ, ತಲೆಯಾಗಿರೋದು ಅದು ಅಹಂಕಾರ ಅಂಬಂಥದ್ದು. ಏನು ನನಗೆ ಅವಳು ಮಾತಾಡೋದು ಅಂದ್ರೆ ಏನು ಅದು ಸಿಟ್ಟು ಬಂದುಬಿಟ್ಟದ್ದು. ಅದ್ರಾಗೆ ಬಂದಾಗಿಲ್ಲ, ಹೊಡುಕೆ ಬಂದಾಗ ಮತ್ತೆ ಒಂದು ಎಂಥದೋ ಒಂದು ವ್ಯಾಪಾರಕ್ಕೆ ಬಂದಳಿಕೆ ಈಗ ಈಗ ಇಲ್ಲಿ ಯಾರೋ ಹೇಳ್ರಿ, ಈಗ ಇಲ್ಲಿ ಬಸ್ಸಾಗು ಒಂದು ಸತಿ ಚಿಲ್ಲರೆ ಗಲಾಟೆ ಅಂತ ಮತ್ತು ಒಂದು 5 ನಿಮಿಷ ಮಾತಾಡ್ತಾ ಹುರ್ಕೊಂಡ್ರೆ ಬೇರೆ ಕೆಲಸಕ್ಕೆ ಆಗ್ತದೆ. ಇದು ನಿಮಗೆ ಹೊಡಪೆಟ್ಟಿಗಂತಲೇ ಹೇಳೋದು ಅದೊಂದು ತಲೆಗಿಲ್ಲೋ ಇರುವ ಅಹಂಕಾರ, ದೌರ್ಜನ್ಯದ ಮೈಂಡ್ ಅಂದ್ರೆ ಅದಕ್ಕೆ. ಒಂದು ಯಾರೋ ವೀಕ್, ಯಾರೋ ಪಾಪದಾರೆ, ಯಾರೋ ಹೆಣ್ಮಕ್ಳು ಕಂಡ್ರು ಕೂಡ ನೀ ಅಂತ ಚಪ್ಪಡಿ ಅಂತೇಳಿ ದೊಡ್ಡ ಮೇಲೆ ಒಂದು ಕೊಟ್ಟು ಬಿಡೋದು. ಸಮ ಸೌಂಡ್ ಕಂಡಿತ್ತು ಮತ್ತೆ ಆಯ್ತಾ. ನಾನು ಹೇಳೋದು ಅಷ್ಟೇ, ಯಾಕೆ ಅಷ್ಟೆಲ್ಲ ಮಾಡ್ತೀರಿ, ಎದಿ ಮೇಲೆ ಯಾಕೆ ಬೀಳ್ತೀರಿ ಅಂತೇಳಿ ಸತಿ ಕೇಳಿದ್ದೆ. ನಾನು ಹೇಳ್ತಾ ಇರೋದು ಇದು ಎಲ್ಲಿಯಾರು ಬಿಟ್ಟರೆ ನಾವು ನಿಮಗೆ ತುಂಬ ಸರ್ತಿ ನನಗೆ ಜಾತಿ ವಿಷಯನೂ ನಂಗೆ ಅಗತ್ಯ ಬರೋದಿಲ್ಲ. ಈಗ ನಾನು ಹೇಳ್ತೇವೆ, ಒಂದು ಹೆಣ್ಣು ಮರ್ಯಾದೆ ಮೇಲೆ ದುಡಿತಾ ಇರೋದು, ಒಂದು ಹೆಣ್ಣು ಮನೆಗೋಸ್ಕರ ಮರ್ಯಾದೆ ಮೇಲೆ ದುಡಿತಾ ಇರೋದು. ಆ ಹೆಣ್ಣು ಅದರಲ್ಲೂ ಒಂದು ದಲಿತ ಮಯ ಹುಡುಗಿ ಅಂತ ಆದಮೇಲೆ ಅವಳು ಅವ್ರಿಗೆ ಗೊತ್ತ ಏನು ಅಪರಿಚಿತ್ರ ಇಷ್ಟ ಅಪರಿಚಿತ್ರ ಯಾರನ್ನು ಗೊತ್ತಾಯಿಲ್ಲ ಮಾರ ಪ್ರಶ್ನೆ ಇತ್ತು. ದಿನ ಕಾಂಬ ಹುಡುಗಿ, ದಿನ ಕಾಣಿಸ ಊರು ಮನೆಯರು ಯಾರು ಏನು ಪೂರ್ತಿ ಹಿನ್ನೆಲೆ ಗೊತ್ತಿರೋದಿಲ್ಲ. ಆ ಹುಡುಗಿ ಮೇಲೆ ಕೈ ಮಾಡದಂಥದ್ದು ಅಕ್ಷಮ್ಯ ಅಪರಾಧ. ಮತ್ತು ಇದರಲ್ಲಿ ಯಾವ ರಾಜಕೀಯ ಮತ್ತೊಂದರ ಪ್ರಶ್ನೆ ಇಲ್ಲ. ಆ ಹೆಣ್ಣಿಗೆ ಅನ್ಯಾಯ ಅಪ್ಪಕ್ಕಿಲ್ಲ. ಅದು ಇಡೀ ಊರು ಇಡೀ ಎಲ್ಲರೂ ಒಟ್ಟಾಗಿರೋದು. ಅಂದರೆ ಏನಕ್ಕೆ ಅಂದರೆ ಎಲ್ಲರಿಗೂ ಒಂದೇ ಸರ್ತಿ ನಮ್ಮನೆ ಡೌನ್ ಆಗ್ತದಂತಾರಲ್ಲ, ನಮ್ಗೆ ಮೋರಲ್ಲಿ ನಾವು ಕುಸ್ದಂಗೆ ಆಯ್ತು. ಒಂದು ದುಡ್ಕ ತಿಮ್ಮ ಹೆಣ್ಣಿಗೆ ಇಷ್ಟೇ ಬೆಲೆ ಹಂಗಾರೆ ಯಾರಂತೇಳಿ ಹೇಳಿ ಕಾಮ್ಕಿಲ್ಲ ಎಂಬಂಥದ್ದು. FIR ಆಗಿ 24 ಗಂಟೆ ಹತ್ತಿರ ಆಗ್ತಾ ಇದೆ. ಮೊದಲನೇದು ಅರೆಸ್ಟ್ ಲೇಟ್ ಆಗ್ತಾ ಇದೆ. ಸರಿ ತಪ್ಪಿದ ಪ್ರಶ್ನೆ ಅಂದ್ರೆ ಕೂಡ ಆಗ್ಬಿಡ್ಕಲ್ಲ. ಯಾರೋ ಫೋನ್ ಮಾಡ್ರೆ ಟಿಕೆಟ್ ಆಗಿದೆ ಅಂತ ದುಬೈಗೆ ಹೋತ್ರ ಅಂತ ದೊಡ್ಡರಂದ್ರೆ ಬೇಕಾದ ಇಲ್ಲಿ ಬೇಕಾದ ದುಡ್ಡಿನಾರ ಇಲ್ಲಿ
ಬೇಕಾದ ಬಲವಂತರ ಇಲ್ಲ. ಅದಕ್ಕಿಂತ ಕಾನೂನಿಗಿಂತ ಅವ್ರೇನಾದ್ರು ದೊಡ್ಡ ರಾಮದಾರ ನಾವೆಂತಂದು ಉತ್ತರ ಕೊಡೋದು ಇಲ್ಲದೆ ಇದ್ದರೆ 24 ಗಂಟೆ ಒಳಗಡೆ ಅರೆಸ್ಟ್ ಆಗೋದು ಅನ್ನುವಂಥದ್ದನ್ನು ಯಾವ ರಾಜಕೀಯದವರು ಕೈ ಹಾಕೋಕ್ಕಿಲ್ಲ, ಯಾರೂ ಕೈ ಹಾಕೋಕ್ಕಿಲ್ಲ. ಇಷ್ಟು ಮಾಡ್ಕೊಂಡದೇ ಇದ್ರೆ ನಾವು ಕರಾವಳಿ ಜಿಲ್ಲೆ ಶಿಕ್ಷಣವಂತರು, ನಮ್ಮಲ್ಲಿ 0 ಟಾಲರೆನ್ಸ್ ಫಾರ್ ದಲಿತ ದೌರ್ಜನ್ಯ ಅನ್ನುವಂಥದ್ದು ಇದ್ರೆ ಎಲ್ಲಿ ತೋರ್ಸೋಕಾಯ್ತು? ನಮ್ಮ ಹತ್ರ ಏನು ತೋರಿಸ್ದಂಗಾಯ್ತು? ಸೊ ಇದರಲ್ಲಿ ಯಾವ ಪ್ರಶ್ನೆನೂ ಇಲ್ಲ. ಇದನ್ನು 24 ಗಂಟೆ ಒಳಗೆ ಅರೆಸ್ಟಿಗೆ ನಾವೆಲ್ಲರೂ ಇತ್ತೆ ಐಕಿ ಅದನ್ನು ಕಾಯ್ತು ಕೂಕಂತದ್ದು, ಇಲ್ಲೇ ಕೂಕಂತದ್ದು. ಮತ್ತೆ ಆ ಮಗಿಗೂ ಹಾಗೆ ಹೆದರಿ ನರ್ವಸ್ ಆಗಿ ಗಡಗುಟ್ಟಿ ಎಂತ ಮಾಡೋದಂತಕ್ಕಿಲ್ಲ. ಮತ್ತೆ ಯಾವ ದುಡ್ಡು ಹೆಣ್ಮಕ್ಳು ದುಡ್ಡು ಮನೆಯವ್ರದ್ದು ಒಂದು ಗೊತ್ತಿರಲಿ, ಮರ್ಯಾದೆಗೆ ಅಂಜತ್ರ ಅವ್ರಿಗೆ 4 ಜನ ಬಪ್ಪದ ಮಾತಾಡ್ಸೋದು. ನಮ್ಮಷ್ಟಕ್ಕೆ ನಾವು ದುಡ್ಕ ತಿಂತಿದ್ದಿತ್ತಲ್ಲ, ನಮ್ಮನ್ನು ಹಿಂಗೆ ಮಾಡ್ರಲ್ಲ ಮಗಿದ್. ಆ ಮಗಿಗೂ ಹೇಳಿದೆ ನಾವು ನಿನಗೆ ನ್ಯಾಯ ಸಿಕ್ಕರೋರಿಗೆ ಮಾತ್ರ, ಮತ್ತೆ ಹೆಣ್ಣೆ ಅದಕ್ಕಿಗೆ ನಾವಿಲ್ಲ. ಅದು ಆ ಮರ್ಯಾದೆ ಮೇಲೆ ದುಡ್ಕೊಂಡಿದ್ದಂಥ ಹೆಣ್ಣಿಗೆ ಗೌರವ ಹೆಚ್ಚೇ ಸಿಗೋಕ್ಕೆ ಕಮ್ಮಿ ಆಗ್ತಿಲ್ಲ. ಮತ್ತು ಇದರಲ್ಲಿ ಅರೆಸ್ಟ್ ಹಾಕೋದು 24 ಗಂಟೆ ರೀಚ್ ಆಗ್ತಾ ಬಂತು, ಇನ್ನೂ ಇಲ್ಲ ಅಂತ ಆಗೋಕ್ಕಿಲ್ಲ. ಇದ್ರ ಮೇಲೆ ನಾವೆಲ್ಲರೂ ಮತ್ತೇನೋ ತೀರ್ಮಾನ ಮಾಡ್ತಾ ಮತ್ತೇನೋ ಮಾತಾಡ್ತಂತೇಳಿ ನಾಳೆ ಯಾರೂ ದೂರಕ್ಕಿಲ್ಲ. ಕರಾವಳಿಯಲ್ಲಿ ಸುಶಿಕ್ಷಿತರು ಸುಸಂಸ್ಕಾರವಂತರು ಅಂತೇಳಿ ಹೇಳ್ದಳಿಕೆ ಅನ್ಯಾಯ ಆದಳಿಗೂ ಅಷ್ಟೇ ಜೋರಾಗಿ ಮಾತಾಡ್ಕ. ಇದ್ರಾಗ ಯಾಕೆ ಮುಲಾಜು ಮಾಡ್ಕ? ಯಾರು ಮುಲಾಜಿತ್ತು? ಯಾರು ಮುಲಾಜು ಉಂಟು? ಸೊ 24 ಗಂಟೆ ಒಳಗೆ ಅರೆಸ್ಟ್ ಮಾಡಬೇಕು, ಇಲ್ಲದೆ ಇದ್ರೆ ನಾವು ತಪ್ಪು ದಾರಿ ಹಿಡ್ದಂಗೆ ಆಗ್ತದೆ. ಸೊ ಈ ಎಚ್ಚರಿಕೆನ ಎಲ್ಲರೂ ವಿಶ್ವಾಸಕ್ಕೋಸ್ಕರ ಕೊಡ್ತಾ ಇದ್ರು, ಬೇರೆ ಎಂಥ ವಿಷಯ ಇಲ್ಲ. ಎಲ್ಲರೂ ಡಲ್ಲ ಇರು ನಂಗೆ ಕೇಳ್ತಾಯಿದ್ರಿ ಎಂತ ಮರ ಹೆಣ್ಮಕ್ಳು ದುಡ್ಕತ್ತಿದ್ದಲ್ಲ ಹಿಂಗೆ ಮಾಡ್ದು ಅಂದ್ಕೊಂಡು ಎಲ್ಲರೂ ಫೋನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳ SP ಹತ್ರ ಮಾತಾಡೋದು ಏನೂ ತೊಂದರೆಲ್ಲ ಅರೆಸ್ಟ್ ಮಾಡ್ತು ಅಂತ ಹೇಳ್ತಾರೆ. ಟೈಮ್ ಯಾಕೆ ಇಷ್ಟಕ್ಕಂತಿದ್ರಿ ಅನ್ನೋದು ಬೇಜಾರಿದೆ ನಮಗೆ. ಅಗತ್ಯ ಇಲ್ಲಲ್ಲ. ಮೊನ್ನೆ ರಾತ್ರಿ ಎಲ್ಲ ಅರೆಸ್ಟ್ ಮಾಡಿರಲ್ದ ಹೇಳಿ, ಇಲ್ಲ ಒಂದು ಗಳಿಗೆ ಅಪ್ರೋಗಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದಿರಲ್ಲ. ಇದ್ರಾಗ ದೊಡ್ಡ ಗಂಟೆ ಅಂತ ಇತ್ತು, ಏನು ಸಿಕ್ಕದಿದ್ದೇನೆ ಪೊಲೀಸಿಗೆ ಐದಿದ್ದ, ಪೊಲೀಸಿಗೆ ಕಾಣದಿದ್ದ ಮತ್ತೊಂದ ಅನ್ನುವಂಥದ್ದು ಒಂದು ಹೇಳ್ತೆ. ಇಂಥದ್ದೊಂದು ಅನ್ಯಾಯ ನಾವೆಲ್ಲರೂ ಕಂಡು ಸುಮ್ಮನೆ ಐಕಂತೇಳಿ ಹೇಳ್ರೆ ನಾಳೆ ಯಾರು ದುಡ್ಕತ್ತಿದ್ದ ಹೆಣ್ಣಿಗೆ ಯಾರು ಧೈರ್ಯ ಕೊಡೋದು? ಯಾರು ಬಡವ್ರ ಮನೆ ಮಕ್ಕಳು ಈಗ ಸಮ ಇದ್ದರ ಮನೆ ಹೆಣ್ಣಾರು ದುಡುಕು ಹತ್ತಿತ್ತ ಒಂದು ಹೇಳಿ ನನಗೆ. ಈಗ ಅಂಗಡಿಗೆ ದುಡುಕು ಹತ್ರ ಆ ಮರ್ಯಾದೆ ಮೇಲೆ ಇರುವಂಥ ಬಡವರೊಂದು ಹುಡುಗಿ ದುಡುಕು ಹೋದ, ಆ ಹೆಣ್ಣಿಗೆ ನಾವು ಧೈರ್ಯ ಕೊಡೋಕ್ಕಾಗಿಲ್ಲ ಅಂತೇಳಿ ಹೇಳ್ರೆ ನಾವು ಏನು ಕಿಸಿಲಕ್ಕಿನ್ನು ಇನ್ನು ಯಾವ ಭಾಷಣ ಮಾಡ್ಕೊಳ್ಲಕ್ಕೆ, ಯಾವ ರಾಜಕೀಯ ಮಾಡ್ಕೊಳ್ಲಕ್ಕೆ, ಯಾವುದಕ್ಕೆ ಮಾಡ್ಕೊಳಕ್ಕೆ? ಸೊ ಹಾಗಾಗಿ ಆ 1 ಲಕ್ಷ ಹೆಣ್ಣಿಗೆ ಧೈರ್ಯ ಕೊಟ್ಟರೆ 1000 ಜನ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟಾಗ ನಾಳೆ ಎಲ್ಲ ದುಡಿತಾರೋ ಯಾರೋ ಕಚಪಚ ಮಾತಾಡ್ರು ಕೂಡಲೇ ಹೇಳ್ತಲ್ಲ ಅವಳು ಮನಸ್ಸೇನೆ ಬರ್ತದೆ, ಮೊನ್ನೆ ಹೀಗೆ ಮಾಡಿದ್ರೆ ಅನುಭವಿಸಿರಂತ. ಇಲ್ಲ ಅವಳೇ ಡಲ್ಲಾರ ಅಂತೇಳಿ ಹೇಳ್ರೆ ಅಂಗಡಿಗಿದ್ದ ಹೆಣ್ಮಕ್ಳು ಎಂತ ಆಲೋಚನೆ ಮಾಡ್ತಾ ಹೇಳಿ, ಬೇಡಪ್ಪ ಮೊನ್ನೆ ಹೊಡೆದಿಕ್ಕೂ ಆಧಾರ ಅವ್ರು ಬಲವಂತರು ದುಡ್ಡಿದ್ದಾರೆ ಪಾಸಾರ ಅಂತ ಹೇಳಿಬಿಡ್ತಾರೆ. ಇಂಥದ್ದು ಆಪ್ಟು ನಮ್ಮ ಜಿಲ್ಲೆಯಲ್ಲಿ ಬಿಡೋಕ್ಕಿಲ್ಲ. ನಾವು ಅದ್ರ ಬಗ್ಗೆ ನಿಂತ್ಕೊಂಬಂದೆ ಮತ್ತು ಇಲ್ಲಿಂದ ಏನು ಎದ್ದೋಗೋ ಪ್ರಶ್ನೆ ಇಲ್ಲ. ನಾವೀಗ ಅದು ಅರೆಸ್ಟ್ ಆಯ್ತು, ನಾವು ಮುಂದುವರಿಕೆ ಇಷ್ಟೇ ವಿಚಾರ. ನಿಮ್ದು ಬೇರೆ ಏನಾದ್ರು ದಾರಿ ಇತ್ತ? ಬೇರೆ ಏನಾದ್ರು ದಾರಿ ಇತ್ತ? ಡಿಸ್ಚಾರ್ಜ್ ನಾನು ಹೇಳ್ತೆ, ನಾನಲ್ಲಿ ಮಾತಾಡಿದ್ದೆ ಒಂದೇ ವಿಷಯ. ಡಿಸ್ಚಾರ್ಜ್ಗೆ ಅವ್ರು ಹೇಳದ್ದು ಜನ ಹತ್ರ ಕಾಂಬಕ್ ಬರ್ತರು ಒಂಚೂರು ರಗಳೆ ಹತ್ತಂಬಲಕ್ಕ ಇದೆ. ನಾ ಹೇಳಿದೆ ಮಸ್ತ್ ರಾಜಕೀಯ ನಡೀತೈತೆ, ಅಪರೂಪ ಇಲ್ಲ ನಡೋದು. ಆ ಮಗಿನ ಪೇರೆಂಟ್ಸ್ ಅವ್ರಿಗೆ ಹೇಳಿ ಬಂದೆ, ನಿಮ್ಗೆ ಸಮಾಧಾನ ಆಯ್ತು ಸಾಕೀಗ ನೋವು ಕಮ್ಮಿ ಆಯ್ತು ಅಂದೇಳಿ ಅವ್ರು ಎದ್ದಳಿಕೆ ತೀರ್ಮಾನ. ಏನು ಅದಕ್ಕಿಂತ ಮಧ್ಯೆ ಅಂತ ಆಲೋಚನೆ ಮಾಡೋಕ್ಕಿಂತ ಅವ್ರು ಹೇಳ್ತಾರೋ ಸಾಕು ನಮ್ಗೆ ಹಿಂಗೆ ತಂದೆ ಇಲ್ಲ ಅಂತೇಳಿ. ಡಿಸ್ಟರ್ಬ್ ಹಾಕೋ ಬೇಡ ಅಂದ್ರೆ ನಾವು ಒಳಗೋಗ್ಬೇಕು, ಬೇಡ ನಮ್ಗೇನು ಅವರಿಗೆ ಡಿಸ್ಟರ್ಬ್ ಹಾಕೋ ಬೇಡ, ಕರ್ಕೇರಿ ಬೇಡ, ಹೆರ್ಗಿರುವ. ಬಟ್ ಈ 2 ವಿಷಯ ಮಗಿನ ಡಿಸ್ಚಾರ್ಜ್ ಅನ್ನೋದು ಮಗಿನ ಪೇರೆಂಟ್ ಡಾಕ್ಟರ್ ಮಾತಾಡ್ಕೊಂಡು ತೀರ್ಮಾನ ತಕೊಂಡು ಮಧ್ಯೆ ಯಾರು ಕೈ ಹಾಕಿ ಕಳಿಸಿ ಯಾವ ಪ್ರೆಷರು ಇಲ್ಲ. ಪೊಲೀಸ್ ಇಲಾಖೆ ನಮ್ಗೆ ಕಾಪಾಡ್ತಾರೆ ಇಲ್ಲ ಅಂತಿಲ್ಲ, ನಮಗೆ ರಾಜಕೀಯಕ್ಕೂ ನಮ್ಮ ರಕ್ಷಣೆ ಬೇಕಾಗ್ತದೆ. ಹಾಗಾಗಿ ಈಗ ನಿಮ್ಮ ಇದು ಹೇಳ್ತಾರೆ ಹುಡುಗಿ ಹುಡುಗಿ ಮರ್ಯಾದೆ ಮೇಲೆ ದುಡುವತ್ತಿಗೆ ಒಂದು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ನೆಲೆಗೆ ಬೇರೆ ಬದಿಯರಲ್ಲಿ ಹೇಳೋದು ನಿಮ್ಮ ಬದಿಗೆಲ್ಲ ಕರಾವಳಿ ಮಕ್ಕಳಿಗೆಲ್ಲ ಮರ್ಯಾದೆ ಗೌರವ ಇತ್ತು ಅಂದ್ಕೊಂಡು ಪಾಪದ ಹೆಣ್ಣು ಸಪೋರ್ ಕಟ್ಟಿಕೊಂಡು ಆ ಹೆಣ್ಣಿಗೆ ನಮ್ಮನೆ ನಂಬದಿಗೆ ನೀ ಅಂತ ಹಾರತಂಬಂತ ಶಬ್ದ ಹಿಂಗೆ ಅಂತ ಅಷ್ಟಪ್ಪ ಅಂದ್ಕೊಂಡು ಒಂದು ದುಡಿತ ಮಗುವಿಗೆ ಮರ್ಯಾದೆ ಇದ್ದಷ್ಟು ಬೇರೆ ಯಾರಿಗೂ ಇಲ್ಲ. ಅವಳಿಗೆ ಮರ್ಯಾದೆ ಮೇಲೆ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡೋದು. ಸೊ ಇದು ಅನ್ಯಾಯ ಇದೆ. ನಾವು ಅವಳಿಗೂ ಅದಕ್ಕೆ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದ ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ನಾಳೆ ಚೂರು ದಾರಿ ಹಿಡಿಯ ಆಸ್ಪತ್ರೆ ತೊಂದರೆ ಪಡ ಲಕ್ಷ್ಮೀ ಕಳಸತಿ ಬಿಡುಗಡೆಗಾದಲ್ಲಿ ಹೋಯ್ತಲ್ಲ ನೀವು ಸಿಮೆಂಟಿಗೆ ಒಂದ್ಸಲ ಇದು ಹೇಳ್ರೆ ಆ ದುಡ್ಡು ಪಾಪ ಹಿಡಿದೇ ಇದೆಯಲ್ಲ. ಲಕ್ಷ್ಮೀ ಪೆಟ್ರೋಲ್ ಕಡೆ ಗುತ್ತಾ ಇಲ್ಲ ಕಡೆ ಎಂತ ಮಾಡ್ಕಪ್ಪ ಇಲ್ಲ ಇದು ಹೇಳ್ರೆ ನಾಳೆ ಹೆಣ್ಮಕ್ಳು ಇಷ್ಟು ಹೆಣ್ಮಕ್ಳು ಧೈರ್ಯ ಕೊಡ್ತಾರೆ. ಎಂತ ನಾವು ಕೇಳ್ತೀವಿ ಧೈರ್ಯ ಕೊಡೋದು ಜೆಪಿ ಪಡಾಕೆರೆ, V4 ನ್ಯೂಸ್, ಪೈಂತೂರು.